ತಮಿಳುನಾಡು ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ ಮೊದಲಾದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ನೆಲೆಬೀಡು. ಇಲ್ಲಿ ಅದೆಷ್ಟೋ ಕಾರುಣಿಕ ಮೆರೆದ ಪುಣ್ಯಕ್ಷೇತ್ರಗಳು ಇವೆ. ಈ ಪೈಕಿ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನಲ್ಲಿರುವ ಬಾಂಬಿಲದ ಶ್ರೀ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವೂ ಒಂದು. ಬಂಟ್ವಾಳದಿಂದ ಧರ್ಮಸ್ಥಳ ಹೆದ್ದಾರಿ ಮಧ್ಯೆ ವಗ್ಗದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಕ್ಷೇತ್ರ ಭಕ್ತರನ್ನು ಆಕರ್ಷಿಸುವ ಶ್ರದ್ಧಾ ಕೇಂದ್ರವಾಗಿ ಬೆಳಗುತ್ತಿದೆ. ಇದೀಗ ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ಸಂಭ್ರಮ. ಹಾಗಾದ್ರೆ ಸಂಭ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಹಚ್ಚ ಹಸುರಿನ ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ಅರಸಿ ಬರುವ ಭಕ್ತರನ್ನ ಪೊರೆವ ಮಹಾಮಾತೆಯಾಗಿ ಶ್ರೀ ಅಗ್ನಿದುರ್ಗೆ ನೆಲೆ ನಿಂತರೆ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಸುವ ದೇವನಾಗಿ ಶ್ರೀ ಬ್ರಹ್ಮಲಿಂಗೇಶ್ವರ ಹರಸುತ್ತಿದ್ದಾರೆ. ಚಿಕ್ಕಮ್ಮ, ಐಕುಳಿ ಮತ್ತು ಹುಲಿದೇವರು, ನಾಗ, ವಾಸುಕಿ, ಸುಬ್ರಹ್ಮಣ್ಯ, ರಕ್ತೇಶ್ವರಿ ಮತ್ತಿತರ ಧರ್ಮ ದೈವಗಳು ಸಹಿತ ಇತರ ದೈವಿ ಸಾನ್ನಿಧ್ಯಗಳು ಕ್ಷೇತ್ರದ ಪರಿವಾರ ಶಕ್ತಿಗಳಾಗಿ ಭಕ್ತರನ್ನ ಕಾಯುತ್ತಿವೆ. ಬಾಂಬಿಲ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಬಾಂಬಿಲ ಶ್ರೀ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರಕ್ಕೆ ಪೌರಾಣಿಕ ಹಿನ್ನೆಲೆಯಿದೆ. ಪುರಾಣದಲ್ಲಿ ಇದು ಪವಿತ್ರ ಸಿದ್ಧಿ ಕ್ಷೇತ್ರವಾಗಿತ್ತು. ಮಾಂಡವ್ಯ ಮಹರ್ಷಿ ತಪಸ್ಸು ಮಾಡಿದ ತಪೋಭೂಮಿ. ಪೂರ್ವದಲ್ಲಿ ಕಲುಷ ಕಾಂತವರೆಂಬ ವನದಲ್ಲಿ ಖಗಾಸುರ, ಬಂಬಾಸುರ, ತಾಳಕಾಸುರನೆಂದು ಕರೆಯಲ್ಪಡುವ ಒಬ್ಬ ದಾನವನಿದ್ದನು. ಈ ತಾರಕಾಸುರ ಪಾತಾಳ ಲೋಕದಿಂದ ನಾಗಭೂಮಿಯಾದ ತುಳುನಾಡಿಗೆ ಬಂದು ಶಿವನನ್ನ ಕುರಿತು ತಪಸ್ಸು ಮಾಡಿದನು. ಆತನ ತಪಸ್ಸಿಗೆ ಮೆಚ್ಚಿ ಪುತ್ರ ಸಂತಾನ ಅಪೇಕ್ಷೆಯನ್ನ ಬೇಡಿದಾಗ ಆತನಿಗೆ ಕುಂಡಾಸುರ, ಚಂಡಾಸುರ, ಮುಂಡಾಸುರರೆಂಬ ಹೆಸರಿನ 3 ಮಂದಿ ಮಕ್ಕಳನ್ನ ಅನುಗ್ರಹಿಸಿದನು. ಈ ಕುಂಡಾಸುರ, ಚಂಡಾಸುರರು ಶಿವನು ಕಾಲಕೂಟ ವಿಷ ಕುಡಿದು ನೆಲೆ ನಿಂತ ಗರಳಪುರದಲ್ಲಿ ರಾಜ್ಯ ರಚಿಸಿ ಬ್ರಹ್ಮನ ವರವನ್ನ ಪಡೆದು ಅಗಣಿತ ಬಲವನ್ನ ಕಟ್ಟಿಕೊಂಡು ದೇವಲೋಕವನ್ನ ಸ್ವಾಧೀನಪಡಿಸಿಕೊಂಡರು. ಮುಂಡಾಸುರನು ತಚ್ಚರಿಪುರದಲ್ಲೇ ಸಜ್ಜನರಿಗೆ ಬಾಧೆ ನೀಡುತ್ತಾ ಯಾಗ ಯಜ್ಞವನ್ನ ಭಂಗಗೊಳಿಸುತ್ತಾ ಮೆರೆಯುತ್ತಿದ್ದನು. ವರಬಲದಿಂದ ಕೊಬ್ಬಿದ ಈ ದಾನವರು ಲೋಕ ಕಂಟಕರಾದಾಗ ದೇವತೆಗಳು, ಋಷಿಗಳು ಅಂಬಾಕ್ಷೇತ್ರದಲ್ಲಿ ದೇವಿಯನ್ನ ಪ್ರಾರ್ಥಿಸುತ್ತಿರಲು ಜಗಜ್ಜನನಿಯು ಪ್ರತ್ಯಕ್ಷಳಾಗಿ ದೇವತೆಗಳಿಗೆ ಅಭಯ ನೀಡಿದಳು. ದುಷ್ಟರಾದ ಚಂಡಮುಂಡ ಕುಂಡಾಸುರರನ್ನ ಸಂಹರಿಸಲು ಸಿಂಹವಾಹಿನಿಯಾಗಿ ಭೈರವಾದಿ ಯೋಗಿನಿ ಗಣಗಳನ್ನ ಕೂಡುತ್ತಾ ಬರಲು ಚಂಡಮುಂಡರು ದೇವಿಗೆ ಎದುರಾಗಿ ರಾಕ್ಷಸ ಬಲದೊಡನೆ ಹೋರಾಟಕ್ಕೆ ನಿಂತರು. ಮುಂಡಾಸುರರನ್ನ ರಕ್ತದಂತಿಕೆಯಾಗಿ ಸಂಹರಿಸಿ ರಕ್ತೇಶ್ವರಿಯಾದಳು. ಮುಂಡಾಸುರರನ್ನ ದುರ್ಗಿಯಾಗಿ ಕೊಂದಳು. ರಕ್ತ ಬೀಜಾಸುರನನ್ನ ಹಿಂದೆ ಕೊಂದ ಸಮಯದಲ್ಲಿ ರಕ್ತ ಚಾಮುಂಡಿಯಾದ ತನ್ನ ಸ್ವರೂಪವನ್ನ ಮತ್ತೊಮ್ಮೆ ತಾಳಿ ಕುಂಡಾಸುರರನ್ನ ಕೊಂದಳು ಎನ್ನುವ ಐತಿಹ್ಯ ಪುರಾಣ ಇದೆ. ತನ್ನ ಮಕ್ಕಳ ಮರಣವನ್ನ ಕಂಡ ತಾಳಕಾಸುರನು ಬಂಬಾಸುರನೆಂಬ ಹೆಸರಿನಿಂದ ಗಜಪರ್ವತದ ತಪ್ಪಲಲ್ಲಿ ತಿರುಗಾಡತೊಡಗಿದನು. ಮಾಂಡವ್ಯ ಮುನಿಯು ಶಿವನನ್ನ ಕುರಿತು ತಪಸ್ಸು ಮಾಡುತ್ತಾ ಯಾಗ ಯಜ್ಞಾತಿ ಸತ್ಕರ್ಮದಿಂದ ಲೋಕ ಕಲ್ಯಾಣಕ್ಕಾಗಿ ಸದ್ಧರ್ಮ ಉಳಿವಿಗಾಗಿ ತಪೋವನ ನಿರ್ಮಿಸಿ ಮುನಿ ವಟುಗಳೊಂದಿಗೆ ಇರಲು ಆ ಮುನಿ ಪುಂಗವನ ಯಜ್ಞಶಾಲೆಗೆ ಪ್ರವೇಶಿಸಿ ಯಜ್ಞಕುಂಡಕ್ಕೆ ರಕ್ತ ಮಾಂಸ ಸುರಿದು ಮಲಿನಗೊಳಿಸಿ ಮುನಿಗಳ ಕೃಷ್ಣ ಚಿನ್ನವನ್ನ ಕಿತ್ತೊಯ್ದು ಬಡಿಯತೊಡಗಿದ. ಇವನ ಹಿಂಸೆ ತಾಳಲಾರದೆ ನೊಂದ ಮಾಂಡವ್ಯ ಮುನಿಯು ದುಷ್ಟನ ವಧೆಗಾಗಿ ಚಿಂತಿಸುತ್ತಾ ಇರಲು ಈ ಬಂಬಾಸುರನು ಜಂಬೂ ನೇರಳೆ ಮರವಾಗಿ ಅದರಲ್ಲಿ ಮಾಗಿದ ಫಲಗಳನ್ನ ಕಂಗೊಳಿಸುವಂತೆ ಮಾಡಿ ದಾರಿಹೋಕರು ಆ ಮರದ ಬಳಿಗೆ ಬಂದಾಗ ಅವರನ್ನ ತಿಂದು ತೇಗುತ್ತಿದ್ದನು. ತಾಳೆ ಮರದಂತೆ ಬೆಳೆದು ದಾರಿಹೋಕರಿಗೆ ತನ್ನ ರೆಂಬೆ ಕಾಯಿಗಳನ್ನ ಎಸೆದು ಕೊಂದು ತಿನ್ನುತ್ತಿದ್ದನು. ಈತನ ಉಪಟಳ ಮೇರಿದಾಗ ಮುನಿಯ ಬಳಿ ಬಂದು ಜನರೆಲ್ಲ ಕಣ್ಣೀರು ಸುರಿಸಿದ್ರು.
ಆಗ ಮುನಿಯು ಯಜ್ಞ ಆರಂಭಿಸಿ ತಪಶಕ್ತಿಯಿಂದ ದಿಗ್ಬಂಧನ ಮಾಡಿ ದೇವಿಯನ್ನ ಪ್ರಸನ್ನಗೊಳಿಸಲು ಅಗ್ನಿ ಜ್ವಾಲೆಯಿಂದ ಜ್ವಾಲಾ ಮಾಲಿನಿಯಾಗಿ ಅಷ್ಟಭುಜದಿಂದ ಕಂಗೊಳಿಸುತ್ತಾ ಆದಿಶಕ್ತಿಯು ಉದಿಸಿ, ಮುನಿವರ್ಯ, ನನ್ನನ್ನ ಸಾಕ್ಷಾತ್ಕರಿಸಲು ಕಾರಣವೇನೆಂದು ಕೇಳಿದಳು. ಆಗ ಮುನಿಯು ಜಗನ್ಮಾತೆ ಬಂಬಾಸುರನು ಮಾಡುವ ಕುಕೃತ್ಯದಿಂದ ಈ ಜಗತ್ತು ನೊಂದು ಬೆಂದು ಹೋಗಿದೆ. ಈ ದುಷ್ಟನ ವಧೆಯಾಗದೆ ಸಜ್ಜನರಿಗೆ ಉಳಿವಿಲ್ಲವೆಂದುಕೊಂಡಾಗ ಪ್ರಸನ್ನಳಾದ ದೇವಿಯು ಸಿಂಹವಾಹಿನಿಯಾಗಿ ಬಂಬಾಸುರನ ಸಂಹಾರ ಮಾಡುವೆನೆಂದು ಅಭಯ ನೀಡಿದಳು. ಶ್ರೀ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಾಂಬಿಲ ಬಹಳ ಪುರಾತನವಾದ ದೇವಾಲಯ. ಇಲ್ಲಿಯ ಸ್ಥಳ ಮಹಿಮೆ ಅಥವಾ ಕ್ಷೇತ್ರದ ಇತಿಹಾಸ ಬಗ್ಗೆ ಹೇಳಬೇಕಂದ್ರೆ ಬಹಳ ಇತಿಹಾಸವುಳ್ಳಂತಹ ಪುರಾಣದಲ್ಲಿ ಉಲ್ಲೇಖ ಇರುವಂತಹ ಒಂದು ಪ್ರಸಿದ್ಧವಾದ ಸ್ಥಳವೇ ಬಾಂಬಿಲ. ಈ ಬಾಂಬಿಲ ಅನ್ನುವ ಹೆಸರು ಬರಬೇಕಾದ್ರೆ ಮೊದಲು ಬಂಬಾಸುರ ಎಂಬ ರಕ್ಕಸ ಇಲ್ಲಿ ಸುತ್ತಮುತ್ತ ಕಾಡಿತ್ತಂತೆ. ಇದು ಗಜ ಪರ್ವತದ ಕೆಳಗಡೆ ಇರುವ ಕಾರಣ ಇಲ್ಲೆಲ್ಲ ಕಾಡಿನಿಂದ ಕೂಡಿದಂಥ ಪ್ರದೇಶವಾಗಿದ್ದು, ಬಂಬಾಸುರನು ಮರದಲ್ಲಿ ಕೂತು ಇತರೆ ರೂಪದಲ್ಲೆಲ್ಲ ಇಲ್ಲಿಯ ಜನಗಳಿಗೆ ಪೀಡಿಸುವುದು ಅಥವಾ ಋಷಿಮನಿಗಳಿಗೆ ಪೀಡಿಸುವುದೆಲ್ಲ ಮಾಡುತ್ತಿದ್ದಂತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಕಾಣುವಂತಹ ಕೊಲ್ಲಮಲೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಕೋಲ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ. ನಾವು ಇದರ ಕುರುಹುಗಳನ್ನು ನಾವು ಕಾಣ್ಬೋದು ಪಕ್ಕದಲ್ಲಿ. ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಾಗ ಅವರಿಗೂ ಉಪಟಳ ಕೊಟ್ಟ ಸಂದರ್ಭದಲ್ಲಿ ಶ್ರೀದೇವಿಯನ್ನು ಸ್ತುತಿಸಿ ನಮ್ಮನ್ನು ರಕ್ಷಿಸಬೇಕು ಅನ್ನುವಾಗ ಆ ದೇವಿಯು ಪ್ರತ್ಯಕ್ಷಗೊಂಡು ಅವಳು ಜಲದುರ್ಗೆಯಾಗಿ ಪ್ರಾರಂಭದಲ್ಲಿ ಉದ್ಭವಿಸ್ತಾಳೆ. ಆ ಜಲದುರ್ಗೆಯಾಗಿ ಉದ್ಭವಿಸಿದಂಥ ಆ ಒಂದು ಕೆರೆಯನ್ನು ಕೂಡ ನಾವು ಇಲ್ಲಿ ಪಕ್ಕದಲ್ಲಿ ಕಾಣ್ಬೋದು. ಬಂಡೆಯ ಮೇಲ್ಗಡೆ ಆ ಕೆರೆ ಇದೆ. ಶಂಖಾಕೃತಿಯಲ್ಲಿರುವಂಥ ಕೆರೆ 365 ದಿನ ಕೂಡ ಆ ನೀರು ಅಲ್ಲಿ ಕಲ್ಲಿನ ಮೇಲೆ ಇರುತ್ತೆ. ಬಹಳ ಆಶ್ಚರ್ಯಕರವಾದ ಸಂಗತಿ. ಅದರ ಮುಂದೆ ಬಂದರೆ ಭೀಮ ಕೂತಿರುವ ತೊಟ್ಟಿಲು ಅನ್ನುವಂಥ ಪ್ರತೀತಿ ಇದೆ. ಆ ಕಲ್ಲು ಕೂಡ ತೊಟ್ಟಿಲಾಕಾರದಲ್ಲಿ ಆ ಕಲ್ಲನ್ನು ಕೂಡ ಕಾಣ್ಬೋದು. ಹಾಗಾಗಿ ಅಲ್ಲಿ ದೇವಿಯು ಜಲದುರ್ಗೆಯಾಗಿ ಉದ್ಭವವಾಗಿ ಹೀಗೆ ಅವಳು ಆ ರಕ್ಕಸನನ್ನು ವಧೆ ಮಾಡಲಿಕ್ಕೋಸ್ಕರ ಸಂಚು ಮಾಡುತ್ತಾ ವನದುರ್ಗೆಯಾಗಿ ಇಲ್ಲೆಲ್ಲ ಸಂಚಾರ ಮಾಡ್ತಾಳೆ. ಆವಾಗ ಅವನು ಬಲಿಷ್ಠ ಆಗಿರುವ ಕಾರಣ ಅವನು ಉಪಟಳ ತಡೆಯಲಾರದೆ ಆಗ ದೇವಿಯು ತ್ರಿಗುಣಾತ್ಮಕ ಶಕ್ತಿಯಾಗಿ ಇಲ್ಲಿ ಉದ್ಭವಿಸ್ತಾಳೆ. ಅಂದರೆ ಜಲದುರ್ಗೆ, ವನದುರ್ಗೆಯಾಗಿ, ಅಗ್ನಿದುರ್ಗೆಯಾಗಿ ಆ ರಕ್ಕಸನನ್ನು ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡಿದ ಒಂದು ಇದಕ್ಕೋಸ್ಕರ ಇಲ್ಲಿ ಬಂಬಾಸುರ ಸತ್ತ ಕಾರಣಕ್ಕಾಗಿ ಬಾಂಬಿಲ ಎಂಬ ಹೆಸರು ಈ ಜಾಗಕ್ಕೆ ಬಂತು. ಹೀಗೆ ಇಲ್ಲಿ ಬಹಳಷ್ಟು ಕುರುಹುಗಳನ್ನು ನಾವು ಸುತ್ತಮುತ್ತ ಕಾಣಬಹುದಾಗಿದೆ. ಇಲ್ಲಿ ಮಧ್ವಾಚಾರ್ಯರು ಬಂದಕ್ಕೆ ಕುರುಹುಗಳನ್ನು ಇಲ್ಲಿ ಪಕ್ಕದಲ್ಲಿ ಮದ್ದ ಎಂಬ ಒಂದು ಊರಿದೆ, ಮಧ್ವ ಕಟ್ಟೆ ಕೂಡ ಅಲ್ಲಿ ನಾವು ಕಾಣಬಹುದು. ಅನಂತರ ಈ ಕಡೆ ಮಾಂಡವಿ ಋಷಿಮನಿಗಳು ತಪಸ್ಸು ಮಾಡಿದ್ದಕ್ಕೆ ಕುರುಹುಗಳಿದೆ. ಆ ಕಡೆ ಪಕ್ಕದಲ್ಲಿ ಮುಂಡೆಬೈಲು ಅನ್ನೋಂಥ ಗ್ರಾಮ ಇದೆ. ಇದಕ್ಕೆ ಮಾಂಡವಿ ಋಷಿಮನಿಗಳು ಅಲ್ಲಿ ತಪಸ್ಸು ಮಾಡಿದ ಜಾಗ. ಹೀಗೆ ಋಷಿಮನಿಗಳು ಇಲ್ಲಿ ಪೂಜೆ ಮಾಡಿ ಸತತವಾಗಿ ತಪಸ್ಸುಗಳನ್ನು ಆಚರಿಸಿಕೊಂಡು ಒಂದು ತಪೋಭೂಮಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ತಪೋಭೂಮಿಯಲ್ಲಿ ಅದು ಪಂಚಯೋನಿಗಳ ಸಂಗಮ ಇರುವಂತಹ ನಾಗಭೂಮಿ ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದರಲ್ಲಿ ಇಲ್ಲಿ ಸುತ್ತಮುತ್ತದಲ್ಲಿ ನಮ್ಮ ಧರ್ಮದರ್ಶಿಗಳು ಒಂದು ಜಾಗ, ಅವರಿಗೆ ಏನು ಪ್ರೇರಣೆ ಆಯಿತು ಗೊತ್ತಿಲ್ಲ, ಅವರು ಇರುವ ಜಾಗ ಎಲ್ಲ ಇದ್ದರೂ ಕೂಡ ಇಲ್ಲಿ ಬಂದು ಒಂದು ಸಣ್ಣ ಜಾಗವನ್ನು ತಗೊಂಡು ಅವರ ಆರಾಧ್ಯ ದೇವರು ಬ್ರಹ್ಮಲಿಂಗೇಶ್ವರ ದೇವರನ್ನು ಆರಾಧನೆ ಮಾಡುತ್ತಿರುವ ಸಂದರ್ಭದಲ್ಲಿ ಹೀಗೆ ಬೆಳೆದು ಹೋದಾಗ ಇಲ್ಲಿಯ ದೇವಿ ಶಕ್ತಿ ಮತ್ತು ಪರಿವಾರ ಶಕ್ತಿಗಳ ಇರುವಿಕೆಯು ಪ್ರಶ್ನಾಚಿಂತನೆಯ ಮೇಲೆ ಗೊತ್ತಾಯಿತು. ಆ ಪ್ರಕಾರ ಅದಕ್ಕೆ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿ ಒಂದು ಸುಂದರವಾದ ಸಣ್ಣ ಪ್ರಮಾಣದಲ್ಲಿ ಗುಡಿಗಳನ್ನು ಕಟ್ಟಿ ಒಂದು ವಾರ್ಷಿಕ ಜಾತ್ರೋತ್ಸವದ ಮೂಲಕ ಬಹಳ ಅಕ್ಕಪಕ್ಕದ ಜನರಿಗೆ ಇಲ್ಲಿ ಪ್ರಯೋಜನಗಳಾಯಿತು. ಇಲ್ಲಿ ನಿಜವಾಗಿ ಕೂಡ ಅದೆಷ್ಟೋ ಭಕ್ತರು ತಮ್ಮ ಕಷ್ಟ ಕಾರ್ಪಣೆಗಳನ್ನು ಕೇಳಿಕೊಂಡು ಇಲ್ಲಿ ಬಂದಾಗ ಇಲ್ಲಿಯ ಧರ್ಮದರ್ಶಿಗಳು ಅವರಿಗೆ ಕೊಡುವಂಥ ಒಂದು ಪ್ರಸಾದ ಅಷ್ಟೇ, ಬೇರೆ ಏನಿಲ್ಲ. ದೇವರನ್ನು ಪ್ರಾರ್ಥಿಸಿ ಒಂದು ಪ್ರಸಾದ ಕೊಟ್ಟ ಕೂಡಲೇ ಅವರ ಕಷ್ಟ ಕಾರ್ಪಣೆಗಳು ಬಹಳಷ್ಟು ದೂರ ಆಗಿದ್ದು ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆ ಅಂತ ಹೇಳ್ಬೋದು. ಹೀಗೆ ಸಾಗ್ತಾ ಇದೆ ಕ್ಷೇತ್ರ.
ಈ ಮೂಲಕ ಈ ನವರಾತ್ರಿಯ ದಿನ ಇವತ್ತು ಲಲಿತ ಪಂಚಮಿಯಂದು ನಾವಿದ್ದೇವೆ. ಭಕ್ತರೆಲ್ಲರೂ ಈ ಮೂಲಕ ಶ್ರೀ ಕ್ಷೇತ್ರಕ್ಕೆ ಇನ್ನಷ್ಟು ಜನಗಳು ಭೇಟಿಯಾಗಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ಎಲ್ಲಿ ದೇವಿಯಲ್ಲಿ ಅಥವಾ ಬ್ರಹ್ಮಲಿಂಗೇಶ್ವರಗಳಲ್ಲಿ ನೀವು ಕೇಳಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ನಾವೆಲ್ಲ ಸಾಕ್ಷಿಭೂತರಾಗಿದ್ದೇವೆ. ಆ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರಾದಿ ತ್ರಿಮೂರ್ತಿಗಳು ಸುರಪಾದಿ ದ್ವಿಜರು ಒಂದಾಗಿ ದೇವಿಯನ್ನ ಸ್ತೋತ್ರ ಮಾಡಿದಾಗ ಆ ದೇವಿಯ ಅಗ್ನಿ ನೇತ್ರದಿಂದ ಒಂದು ಕಿಡೆ ಭೂಮಿಗೆ ಬಿತ್ತು. ಭೂಮಿಯಲ್ಲಿರುವ ಬೃಹತ್ ಬಂಡೆ ಒಡೆದು ಕೂಪವಾಗಿ ಕಾಣಿಸಿ ಅದರಲ್ಲಿ ಪಾತಾಳ ಗಂಗೆ ಉಕ್ಕುತ್ತಿರಲು ತನ್ನ ಮಾಯಾಶಕ್ತಿಯಿಂದ ಜಲದುರ್ಗಿಯಾಗಿ ಕಾಣಿಸಿಕೊಂಡಳು. ಮತ್ತೆ ಕದಂಬ ವೃಕ್ಷದ ಎಡೆಯಿಂದ ವನದೇವಿಯಾಗಿ ಪ್ರಕಟವಾದಳು. ಮತ್ತೊಂದೆಡೆಯಿಂದ ಕ್ಷೇತ್ರ ಚಾಮುಂಡಿಯಾಗಿ ಬಂದು ನಿಂತಳು. ದೇವಿಯ ಈ ವಿಭಿನ್ನ ರೂಪವನ್ನ ನೋಡಿ ತ್ರಿಮೂರ್ತಿಗಳು ಬೆರಗಾದ್ರು. ದೇವಿಯು ಬಂಬಾಸುರನ ವಧೆಗಾಗಿ ಇದಿರಾದಾಗ ಆತನು ತನ್ನ ವರಬಲದಿಂದ ಈ 3 ಸ್ತ್ರೀಯರು ನನಗೆ ಗಣ್ಯರೇ ಅಲ್ಲವೆಂದು ಹೊಡೆಯಲು ಬಂದಾಗ 3 ಶಕ್ತಿಗಳು ಒಂದಾಗಿ ತ್ರಿಗುಣಾತ್ಮಕ ಶಕ್ತಿಯಾಗಿ ಅಗ್ನಿಯಂತೆ ಕಾಣತೊಡಗಿದಳು. ಬಂಬಾಸುರ ಬೆಚ್ಚಿಬಿದ್ದ. ಆ ಜಗನ್ಮಾತೆಗೆ ನನ್ನ ಸಂಹಾರ ಮಾಡುವುದೇನೋ ಸರೆ, ಆದರೆ ನನ್ನ ಹೆಸರನ್ನ ಉಳಿಸೆ. ಈ ಸ್ಥಳದಲ್ಲಿ ನೀನು ಶಕ್ತಿ ದೇವತೆಯಾಗಿ ನೆಲೆಸಬೇಕೆಂದು ಬೇಡಿಕೊಂಡನು. ಜಗದೀಶ್ವರಿಯು ತಥಾಸ್ತೋ ಎಂದು ಹೇಳಿ ಬಂಬಾಸುರನ ಮರ್ದನ ಮಾಡಿದ ಸ್ಥಳವು ಬಾಂಬಿಲವಾಗಿ ಇಲ್ಲಿ ಮುಂದಿನ ಯುಗದಲ್ಲಿ ಶಕ್ತಿಮಾತೆ ಅಗ್ನಿ ದುರ್ಗೆಯಾಗಿ ನೆಲೆಸುವನೆಂದು ಅಭಯ ನೀಡಿದಳು. ದೇವಾದಿ ದೇವತೆಗಳು ಹೂಮಳೆಗೆರೆದರು. 3 ಮೂರ್ತಿಗಳು ಪ್ರಸನ್ನರಾದರು. ದೇವಿಯು ಜಲದುರ್ಗೆಯಾಗಿ ವನದುರ್ಗೆಯಾಗಿ ಇಲ್ಲಿ ಸುತ್ತಾಡತೊಡಗಿದಳು. ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿ ನಾನು ರಾಘವ ಸುವರ್ಣ ಕ್ಷೇತ್ರವನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಕ್ಷೇತ್ರದಲ್ಲಿ ವಿಶೇಷವಾದಂಥ ಮಹಿಮೆ ಪವಿತ್ರವಾದಂಥ ಕ್ಷೇತ್ರ. ಈ ಕ್ಷೇತ್ರ ಉತ್ತರ ಭಾಗದಲ್ಲಿ ಕೋಲಮಾರ ಋಷಿ ತಪಾಸು ಮಾಡಿದ ಬೆಟ್ಟವಿದೆ. ಪೂರ್ವ ಭಾಗದಲ್ಲಿ ಜಲದುರ್ಗೆ ಉದ್ಭವವಾದಂಥ ಕೆರೆ, ಲಕ್ಷ್ಮೀ ವಿಷ್ಣುಮೂರ್ತಿ ನೆಲೆಯಾದಂಥ ಪವಿತ್ರವಾದಂಥ ಮಣ್ಣಲ್ಲಿ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರವನ್ನು ನಿರ್ಮಾಣ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ನಿತ್ಯ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಬರುತ್ತಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಿತ್ಯ ತ್ರಿಕಾಲ ಪೂಜೆ, ನಿತ್ಯ ಅನ್ನದಾನ, ಬಂದ ಭಕ್ತರಿಗೆ ಉಪಹಾರ ಎಲ್ಲವನ್ನು ನಡೆಸಿಕೊಂಡು ಬಂದಂಥ ಪವಿತ್ರವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಕ್ತರಿಗೆ ಬರುತ್ತಿರುವಂಥ ಯಾವುದೇ ಥರದ ಕಷ್ಟಗಳು ಬಂದರೂ ಕೂಡ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪರಿಹಾರ ಆಗುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೋಲಮಹರ್ಷಿ ತಪಾಸು ಮಾಡಿದ ಜಾಗದಲ್ಲಿ ವಿಶೇಷವಾಗಿ ಜಾಗದಲ್ಲಿ ಜಗದ್ಗುರು ಶಂಕರಾಚಾರ್ಯರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬ್ರಹ್ಮಲಿಂಗೇಶ್ವರ ಸ್ವಾಮಿ ತಾಯಿ ಅಗ್ನಿದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ನಾಗಬ್ರಹ್ಮರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದಂಥ ಪವಿತ್ರವಾದಂಥ ಜಾಗ. ಈ ಜಾಗದಲ್ಲಿ ವಿಶೇಷವಾಗಿ ನಾಗದೋಷಕ್ಕೆ ಪರಿಹಾರ, ಕಷ್ಟಗಳಿಗೆ ಯಾವುದೇ ಥರದ ರೋಗ ರುಜಿನಗಳು ಬರಲಿ ಅಥವಾ ನಾಗದೋಷ, ಸಂತಾನ ಭಾಗ್ಯ, ಮಾಂಗಲ್ಯ ದೋಷಗಳಿದ್ದರೂ ಕೂಡ ಇದಕ್ಕೆ ವಿಶೇಷವಾಗಿ ಪರಿಹಾರ ಆಗುವಂಥ ಕ್ಷೇತ್ರ. ಯಾವುದೇ ನಡೆಯಲ್ಲಿ ವೈದ್ಯರಿಂದಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಂದ ಪರಿಹಾರ ಮಾಡಲಾಗದಂಥ ದೋಷಗಳಿದ್ದರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಭಕ್ತರು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗುತ್ತಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಯಿಯಲ್ಲಿ ಭಕ್ತರು ಯಾವುದು ಬಂದು ಕೈಯೊಡ್ಡಿ ಬೇಡಿದರೂ ಕೂಡ ಇಷ್ಟ ತನಕ ಆಗಲಿಲ್ಲ ಅಥವಾ ಕ್ಷೇತ್ರದಲ್ಲಿ ಪರಿಹಾರ ಸಿಗಲಿಲ್ಲ ಎಂಬ ಉತ್ತರ ಇಷ್ಟ ತನಕ ದೇವರು ನನ್ನ ಗುರು ನನಗೆ ಬಿಟ್ಟುಕೊಟ್ಟಿಲ್ಲ. ಅದರಿಂದಾಗಿ ಈ ಕ್ಷೇತ್ರವನ್ನು ಸಂಪೂರ್ಣ ನನ್ನ ಜಗದ್ಗುರು ಶಂಕರಾಚಾರ್ಯ ಮತ್ತು ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಗ್ನಿದುರ್ಗೆ ನಡೆಸಿಕೊಂಡು ಬಂದಿದ್ದಾರೆ. ನಾನು ನಿಯಮಿತವಾಗಿ ನಿಂತಿದ್ದೇನೆ, ನನ್ನಿಂದ ಆಗುತ್ತದೆ ಎಂಬ ಅಹಂಭಾವ ಅಥವಾ ನನ್ನಿಂದ ನಾನು ಮಾಡುತ್ತೇನೆ ಎಂಬ ಉತ್ತರ ನಾನು ಯಾರಿಗೂ ಭಕ್ತರಿಗೂ ಎಲ್ಲ ಭಕ್ತರು ಊರು ಪರವೂರ ಭಕ್ತರು ಯಾವ ದೇಶದಿಂದ ಬಂದು ಎಲ್ಲ ಕಷ್ಟಗಳನ್ನು ಮಾಡಿದ್ದೇವೆ, ವೈದ್ಯರ ನಡೆಯಲ್ಲಿ ಬಿಟ್ಟಿದ್ದಾರೆ ಎಂಬ ಉತ್ತರವನ್ನು ಕೊಟ್ಟವರು ತುಂಬ ಜನ ಇದ್ದಾರೆ. ಇತ್ತೀಚೆಗಿದ್ದಾರೆ ವೈದ್ಯರ ನಡೆಯಲ್ಲಿ ಬಿಟ್ಟಿದ್ದಾರೆ, ಏನು ಮಾಡಬೇಕಂತ ಕೇಳುವವರು. ಆದರೆ ಅದಕ್ಕೆ ಬೇಕಾದ ಪರಿಹಾರ ದೇವಿಯ ಬ್ರಹ್ಮಲಿಂಗೇಶ್ವರನ ಒಂದು ಪ್ರಸಾದದಲ್ಲಿ ಪರಿಹಾರ ಆಗುವಂಥ ವಿಶೇಷವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಕ್ತರು ಬಂದು ಯಾವುದೇ ವಿಚಾರ ಕೇಳಿದರೂ ಅದಕ್ಕೆ ಬೇಕಾದ ಪರಿಹಾರ ಸಿಕ್ಕುವಂಥ ಕ್ಷೇತ್ರ ಈ ಅಗ್ನಿದುರ್ಗೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ.
ನವರಾತ್ರಿ ಉತ್ಸವ ಕ್ಷೇತ್ರದ ಧರ್ಮದರ್ಶಿ ರಾಘವ ಸುವರ್ಣ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿದೆ. ಲಲಿತಾ ಪಂಚಮಿಯ ಪುಣ್ಯ ದಿನದಂದು ಶ್ರೀದೇವಿಯ ಪ್ರೀತ್ಯರ್ಥ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಕಾ ಯಾಗ ಶ್ರದ್ಧಾಭಕ್ತಿಯಿಂದ ಭಾಗವಹಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಪರಶುರಾಮರು ಸಂಚಾರದಲ್ಲಿ ಬರುವಾಗ ಇಲ್ಲಿಯ ಮಹಿಮೆಯನ್ನ ತಿಳಿದು ಲಕ್ಷ್ಮೀ ಮಹಾವಿಷ್ಣು ಜಲದುರ್ಗಿಯನ್ನ ಆರಾಧಿಸಿದ್ರು. ಜಲದುರ್ಗಿ ಉದ್ಭವಿಸಿದ ಶಿಲಾ ಮಧ್ಯೆ ಇರುವ ಶಂಖಾಕೃತಿಯ ತೀರ್ಥಬಾವಿ ಈಗಲೂ ಇದೆ. ಮಧ್ವಾಚಾರ್ಯರು ಈ ಪ್ರದೇಶಕ್ಕೆ ಬಂದ ಕಾರಣ ಮಧ್ವಾಚಾರ್ಯರು ಕುಳಿತ ಕಟ್ಟಿಗೆ ಈಗ ಮಧ್ವ ಎಂದು ಕರೆಯುವರು. ಮಾಂಡವ್ಯ ಋಷಿಯ ತಪಸ್ಸಿನ ಸ್ಥಳವೇ ಮುಂಡಬೈಲು. ಕಿಮ್ಮಿರ ದಾನವನ್ನು ಸಂಚರಿಸಿದ ವನವೇ ಕಳೆಂಚಿಮಲೆ. ಗಜಪರ್ವತವೇ ಈಗಿನ ಕಾರಿಂಜ ಕ್ಷೇತ್ರ. ಇಲ್ಲಿನ ಕಾರಿಂಜೇಶ್ವರನನ್ನ ಮಾಂಡವ್ಯ ಋಷಿ ಪ್ರತಿಷ್ಠಾಪಿಸಿದನೆಂದು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಭೀಮನು ಧ್ಯಾನಕ್ಕೆ ಕುಳಿತ ಗುಹೆ ಬಾಂಬಿಲದ ಎತ್ತರದ ಬಂಡೆಯ ಹತ್ತಿರ ಇದೆ. ಪಂಚಪಾಂಡವರು ಈ ಕಡೆ ಬಂದಿರುವ ಪೌರಾಣಿಕ ಸಾಕ್ಷ್ಯಗಳಿವೆ. ಅರಸರ ಕಾಲದಲ್ಲಿ ಇಲ್ಲಿಯ ವಿಷ್ಣುಮೂರ್ತಿ ದೇವಸ್ಥಾನ ನಿರ್ಮಾಣವಾಗಿದೆ. ಈ ಪುರಾಣ ಐತಿಹ್ಯಗಳು ಈ ಸಾನ್ನಿಧ್ಯದಲ್ಲಿ ಮಣ್ಣಿನ ಪುಣ್ಯವೇ ಮಹಿಮೆಯು ಎಂಬಂತೆ ದೇವಿ ಭಕ್ತರಾದ ಕ್ಷೇತ್ರದ ಧರ್ಮದರ್ಶಿ ರಾಘವ ಸುವರ್ಣರು ಭಕ್ತರ ನೆರವಿನಿಂದ ಕ್ಷೇತ್ರ ನಿರ್ಮಾಣಕ್ಕೆ ಕಂಕಣ ತೊಟ್ಟು ಇಳಿದಿರುವ ಫಲವೇ ಶ್ರೀ ಅಗ್ನಿದುರ್ಗಿ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ. ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಚರ್ಮವ್ಯಾಧಿಗೆ ಪರಿಹಾರ, ನಾಗದೋಷಕ್ಕೆ ಪರಿಹಾರ, ಮಾಂಗಲ್ಯ ದೋಷ, ಸಂತಾನ ಪ್ರಾಪ್ತಿ, ಮಾನಸಿಕ ಕಾಯಿಲೆಗೆ ಪರಿಹಾರ, ಶತ್ರುಕೃತ ದೋಷ ಪರಿಹಾರಗೊಳ್ಳುತ್ತದೆ. ಇದಕ್ಕೆ ಜೀವಂತ ನಿದರ್ಶನ ಶ್ರೀ ಕ್ಷೇತ್ರವನ್ನ ನಂಬಿದ ಸಹಸ್ರಾರು ಭಕ್ತರು. ವಿಶೇಷವಾಗಿ ಅಗ್ನಿದುರ್ಗಿ ಬ್ರಹ್ಮಲಿಂಗೇಶ್ವರ ಕ್ಷೇತ್ರವು ಸರ್ವಧರ್ಮೀಯರ ಇಷ್ಟಾರ್ಥ ಸಿದ್ಧಿಸುವ ಪುಣ್ಯ ಕ್ಷೇತ್ರವಾಗಿ ಬೆಳಗುತ್ತಿದೆ. ನವರಾತ್ರಿ ಉತ್ಸವ ಕ್ಷೇತ್ರದ ಧರ್ಮದರ್ಶಿ ರಾಘವ ಸುವರ್ಣ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತು. ಲಲಿತ ಪಂಚಮಿಯ ಪುಣ್ಯ ದಿನದಂದು ಶ್ರೀದೇವಿಯ ಪಿತ್ಯರ್ಥ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಕಾ ಯಾಗ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬೆಳಿಗ್ಗೆ 8:30ಕ್ಕೆ ದೇವತಾ ಪ್ರಾರ್ಥನೆಯೊಂದಿಗೆ ಚಂಡಿಕಾ ಯಾಗ ಆರಂಭಗೊಂಡು ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಿತು. ಪುರೋಹಿತರಾದ ಚಿದಾನಂದ ಶಾಂತಿ, ಅರ್ಚಕ ವರ್ಗದ ವೇದ ಮಂತ್ರ ಘೋಷಗಳ ಮಧ್ಯೆ ಚಂಡಿಕಾ ಯಾಗ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಅಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿಗೆ ತೆಂಗಿನಕಾಯಿ, ಫಲವಸ್ತು ಸಹಿತ ಮಂಗಳ ದ್ರವ್ಯಗಳನ್ನು ನೀಡಿ ಕೃತಾರ್ಥರಾದರು. ಪಾದಪೂಜೆ ನೆರವೇರಿಸಿ ಸಂತೃಪ್ತರಾದರು. लक्ष्मीकान्तं कमलनयनं योगिरत्याम्यं कान्तं श्रीदेवी सर्वमाङ्गल्ये सर्वदेव नमोस्तुते ॐ मातृदेवो भव पितृदेवो भव आचार्यदेवो भव योगदेवो भव गुरुदेवो नमः एतत् नमोदेव श्री महाकाली महालक्ष्मी महासरस्वती के सर्वचंडिका परमेश्वरी नमः विघ्नवस्तु प्रार्थनां समर्पयामि नमासत्कृमसद्दत्तान संकल्प सर्वकार्य प्राप्तिरस्तु.
ಪುರೋಹಿತರಾದ ಚಿದಾನಂದ ಶಾಂತಿ ಅರ್ಚಕ ವರ್ಗದ ವೇದ ಮಂತ್ರ ಘೋಷಗಳ ಮಧ್ಯೆ ಚಂಡಿಕಾ ಯಾಗ ಧಾರ್ಮಿಕ ವಿಧಾನಗಳೊಂದಿಗೆ ನೆರವೇರಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಪಾದಪೂಜೆ ನೆರವೇರಿಸಿ ಸಂತೃಪ್ತರಾದರು.
ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀ ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದ ಇತಿಹಾಸ ಪುರಾಣ ಹಾಗೂ ನವರಾತ್ರಿ ಸಂಭ್ರಮದ ಕ್ಷಣ ಇದಾಗಿತ್ತು. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.